ಬಹುಶಃ ವಿದೇಶಗಳಲ್ಲಿ ಅಲ್ಲಿ ಸರ್ಕಾರವೇ ಮೀನು ಖರೀದಿ ಮಾಡ್ತದಂತೆ, ಬಹುಶಃ ಅದು ಸೊಸೈಟಿ ಆ್ಯಕ್ಟ್ನ ರೀತಿಯಲ್ಲಿ ಏನೋ ಗೊತ್ತಿಲ್ಲ. ಅವರಿಗೆ ಏನಿಲ್ಲ, ಅವರಿಗೆ ಆ ಮೀನುಗಳ ದರವನ್ನು ಆಲ್ರೆಡಿ ಸರ್ಕಾರ ನಿಗದಿಪಡಿಸಿರ್ತದೆ. ನಮಗೆ ನಾನು ಕೂಡ ಕೆಲವೊಂದು ಈ ಒಂದು ವಿದೇಶಕ್ಕೆ ಮೀನುಗಾರಿಕೆ ಬಗ್ಗೆ ಸಬ್ಜೆಕ್ಟ್ನ ಬಗ್ಗೆ ತಿಳಿಯಲು ಹೋಗಿದ್ದ ಸಂದರ್ಭದಲ್ಲಿ ಇವತ್ತು ನಮ್ಮ ಓಮನ್ ಮಸ್ಕತ್ತಲ್ಲಿ ಓಮನ್ ಫಿಶರೀಸ್ ಅಂತ ಉಂಟು. ಟೋಟಲ್ ಇಟ್ ಇಸ್ ಕಂಟ್ರೋಲ್ ಬೈ ದ ಗವರ್ಮೆಂಟ್ ಆಫ್ ಮಸ್ಕತ್. ಅವ್ರೇನು ಮಾಡ್ತಾರೆ ಅಂದರೆ ಮೀನುಗಾರರಿಗೆ ಎಲ್ಲ ಉಚಿತವಾಗಿ ಕೊಡ್ತಾರೆ, ದೋಣಿ, ಇಂಜಿನ್, ಬಲೆ. ಮತ್ತು ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಅವರಿಗೆ ಸಂಬಳ ರೀತಿಯಲ್ಲಿ ಫಿಕ್ಸ್ ಮಾಡ್ತಾರೆ, ಮೀನು ಸಿಗದಿರಲಿ ಅವರಿಗೆ ಸಂಬಳ ಅಂತ. ಮತ್ತು ಅವ್ರು ಏನು ಮಾಡ್ತಾರೆ ಅಂದರೆ ಅವರ ರಿಕ್ವೈರ್ಮೆಂಟ್ಸ್ ಎಷ್ಟು ಉಂಟು ಅಷ್ಟು ಮಾತ್ರ ಮೀನನ್ನು ಹಿಡಿತಾರೆ. ನಂತರ ಅದು ಖಾಲಿ ಆಗೋ ತನಕ ಅವರಿಗೆ ರಜೆ ಕೊಡ್ತಾರೆ. ಆ ಎಲ್ಲ ಮೀನುಗಾರನ್ನು ಅವರೇ ಪ್ರಿಸರ್ವ್ ಮಾಡಿ ಅದನ್ನು ಪ್ಯಾಕಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕಾ, ಬೇರೆ ಬೇರೆ ನಮ್ಮ ದುಬೈ ಮಾರ್ಕೆಟ್ ಇರ್ಬೋದು, ಬೇರೆ ಬೇರೆ ಮಾರ್ಕೆಟ್ಗೆ ಕಳಿಸುವಂಥ ವ್ಯವಸ್ಥೆ ಅವರೇ ಮಾಡ್ತಾರೆ. ಅದರಿಂದಾಗಿ ಅವರಿಗೆ ಅಲ್ಲಿ ಯಾವುದೇ ರೀತಿಯ ಪೈಪೋಟಿಗಳು ಇರೋದಿಲ್ಲ. ಖಾಸಗಿ ಅವರಿಗೆ ಯಾವುದೇ ಬೋಟ್ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಬೋಟ್ ಮಾಡಿದರೂ ಕೂಡ ಜಾಯಿಂಟ್ ವೆಂಚರ್ ಆಗಿ ಸರ್ಕಾರದಲ್ಲಿ ಮಾಡಬೇಕು. ಸರ್ಕಾರವೇ ದರ ಫಿಕ್ಸ್ ಮಾಡೋದು, ಸರ್ಕಾರವೇ ನಿಷೇಧಿತ ಅವಧಿಯನ್ನು ನಿಗದಿಪಡಿಸ್ತದೆ, ಯಾವ ಸಂದರ್ಭ ಮೀನುಗಾರಿಕೆ ಮಾಡಬೇಕಂತ ಬರ್ತದೆ. ಆದರೆ ಇಲ್ಲಿ ಕೆಲಸಗಾರರಿಗೂ ಕೂಡ ಒಂದು ಸ್ವಲ್ಪ ಆರಾಮದಾಯಕವಾದ ಕೆಲಸಗಳು ಸರ್ಕಾರಿ ಕೆಲಸದಾಗಿರುತ್ತೆ, ಅವ್ರ ಸಂಬಳವನ್ನು ಸರ್ಕಾರ ಭರಿಸ್ತದೆ ಆ ರೀತಿ.